ಆದರೆ ಮಹತ್ತರವಾದಂತಹ ವಿಚಾರದ ಬಗ್ಗೆ ಸಮಾಲೋಚನೆ ಮಾಡಬೇಕು. ಎಲ್ಲಿ ತಮ್ಮಂದಿರ ನಿಮ್ಮನ್ನು ಸಭೆಗೆ ಕರೆಯುವುದಲ್ಲ, ಒಂದು ಆಪ್ತ ಸಮಾಲೋಚನೆ ಮಾಡುವಂತಹ ಆಕಾಂಕ್ಷೆಯಿಂದ ಈ ಸಮಯದಲ್ಲಿ ವಿಶೇಷವಾದಂತಹ ಸಭೆಯನ್ನು ನಡೆಸಿದ್ದೇನೆ. ನೋಡಿದಿರೋ ನಮ್ಮ ಸಭೆ ಅಂತ ಮಹನೀಯರೆಲ್ಲ ಸೇರಿದ್ದಾರೆ. ಆದ್ರೆ ಈ ಹಿಂದಿನ ಘಟನೆಯನ್ನು ಸಿಂಹವಲೋಕನ ಮಾಡಿದಾಗ ಖೇದವಾಗುತ್ತಾ ಉಂಟು. ಒಂದು ಕಾಲದಲ್ಲಿ ಮಾರ್ಗದ ಚಕ್ರವರ್ತಿಯಾಗಿ ಬರೆಯಬೇಕೆಂಬ ಅಭಿಲಾಷೆಯಿಂದ ಕಾಲವನ್ನು ಕಳೆಯುತ್ತಾ ಇದ್ದ. ಆದ್ರೆ ಭೀಮಸೇನಿಂದ ಹೊತ್ತಲಾಗಿ ಹೋದ. ಆದ್ರೆ ನಮಗೆ ವಿರೋಧಿ ಸೋಲವೇ ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಾವು ಆ ಕಾಲಕ್ಕೆ ಮುಂದುವರಿಯಲಿಲ್ಲ. ಯಾಕೆಂದ್ರೆ ಪಾಂಡವರು ನಮ್ಮ ಹಿರಿಯದ್ದೇ ಮಕ್ಕಳು, ವೃಥಾದೇವಿಯ ಮಕ್ಕಳು. ಹಾಗಾಗಿ ವಿರೋಧಿಸುವಂತಹ ಆ ಸಾಮರ್ಥ್ಯ ನಮ್ಮಲ್ಲಿ ಇರಲಿಲ್ಲ ಅಂತ ಅಲ್ಲ. ಎಷ್ಟಾದರೂ ಪಾಂಡವರು ಬಂಧುಗಳು, ಅವರಲ್ಲಿ ಸ್ನೇಹಾಚಾರವನ್ನು ಬೆಳೆಸಬೇಕು ಅನ್ನುವಂತಹ ಆಕಾಂಕ್ಷೆಯಿಂದ ನಾನು ಕಾಲವನ್ನು ಕಳೆದೆ. ಆದರೆ ಈ ಸಮಯದಲ್ಲಿ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಸರಿಯಾಗುತ್ತಾ ಮನ್ನಣೆ ಸಿಗಲಿಲ್ಲ ಅನ್ನುವ ಕಾರಣಬೇಕಾಗಿ ಪಾಂಡವರು ಇವರು ಸೇರಿ ರಾಜಸೂಯವನ್ನು ಮಾಡ್ತಾ ಇದ್ದಾರಂತೆ. ಈ ಹಿಂದೆ ತೆರೆಯ ನಿಪಾರವನ್ನು ಹೊರೆಯಾಗಿ ಕಪ್ಪ ಕಾಣಿಕೆಯನ್ನು ಕಳುಹಿಸಿಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಬಂಧುಗಳು ಕುಟುಂಬದವರು ಅನ್ನುವ ಉದ್ದೇಶದಿಂದ ಕಾಣಿಕೆಯನ್ನು ಬೇಕಾದಷ್ಟು ಕೊಟ್ಟು ಕಳುಹಿಸಿದ್ದೇವೆ. ಈಗ ಪೂರ್ಣಾಹುತಿಯ ಸಮಯ. ನಾವೆಲ್ಲ ಆಮಂತ್ರಣಕ್ಕೆ ಬೆಲೆ ಕೊಟ್ಟು ಹೋಗಲೇಬೇಕು. ನನ್ನ ಒಬ್ಬರ ಅಭಿಮತ ಇದ್ದರೆ ಸಾಕಾಗುವುದಿಲ್ಲ, ನಿಮ್ಮ ಸಹಮತ ಬೇಕಾಗಿದೆ. ಹಾಗಾಗಿ ಯಜ್ಞಕ್ಕೆ ಹೋಗುವ ಬಗ್ಗೆ ಏನು ನಿಮ್ಮ ಈ ಹಿಂದೆ ಅವರು ಧರ್ಮದ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಎಂಬ ಉದ್ದೇಶದಿಂದ ನಾವು ಕಾಣಿಕೆಯನ್ನು ಕೊಟ್ಟಿದ್ದೇವೆ. ಅವರಿಗೆ ಪೂರಕವಾಗಿ ನಾವು ಇದ್ದೇವೆ. ಆದರೆ ಈ ಹೊತ್ತಿಗೆ ಯಾಗ ಮೂರ್ನಾಚಿಗಾಗಿ ಓಲೆಯನ್ನು ಕಳುಹಿಸಿದ್ದಾರೆ. ಚಿಂತೆಯನ್ನು ಮಾಡಬೇಡ, ನಿಮ್ಮ ಜೊತೆ ನಾನು
ಕಾಣಿಕೆಗಳನ್ನು ಒಪ್ಪಿಸಿದ್ದೇವೆ, ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿದ್ದೇವೆ. ಅಲ್ಲಿಗೆ ಹೋಗಬೇಕು. ಆದ್ರೆ ಹೀಗೆ ಹೋಗುದಲ್ಲ, ಅಲ್ಲಿ ಒಬ್ಬ ಇದ್ದಾನೆ, ಒಬ್ಬ ಕಪಟಿ ಇದ್ದಾನೆ. ಆದ ಕಾರಣ ಯಾವುದೇ ರೀತಿಯಲ್ಲಿ ನಾವು ತಯಾರಾಗಿ ಹೋಗಬೇಕು. ಒಳ್ಳೆಯದು, ಸ್ನೇಹಕ್ಕೂ ಆಗ್ಬೋದು, ಯುದ್ಧಕ್ಕೂ ಆಗ್ಬೋದು. ಅದರಿಂದ ಹೇಳಕ್ಕೂ ತಯಾರಾಗಿ ತಡವಾಗಿದೆ. ಹೌದೇ? ಹೋಗಿದ್ದೀರಾ? ಹೋಗಲ್ಲ ಒಂದಾಗಿ ದೇವರು ಕಾಪಾಡಲಿ. ಉಸ್ತುವಾರಿ ಸಚಿವರು ಯಾರು? ಮಹಾದೇವ. ಹೌದಾ? ವ್ಯವಸ್ಥೆ ಮಾಡು. ಮರ್ಯಾದೆ ಮುಖ್ಯ. ಗೊಂದಲ ಗೊಂದಲ ಗೊಂದಲ. ನಮ್ಮ ಮನೆಯಲ್ಲಿ ಕೇಳುವುದಿಲ್ಲ. ನಿಮ್ಮ ಮನೆ ಸುಧಾರಿಸಿ ನೋಡುವ. ಇನ್ನೊಂದು ಆಸನ ಬೇಕಲ್ಲ ಅಲ್ಲಿ. ಒಂದು ತನ್ನೊಂದಿಗೆ ಅಲ್ಲಿ ಕೊಡು. ಹೌದು, ನೆಲದ ಮೇಲೆ ಕುಳಿತುಕೊಂಡು ನೋಡು. ಅದು ಬರ್ಲಿ, ಮುಂದೆ ಹೋಗ್ಲಿ. ತಿರುಗಿ ತಿರುಗಿಸಿ ಅತಿ ಗಂಭೀರ ಬಾಳನೇತ್ರ ಪರಿಗಣಿತ ಬಂದು ತಂದೆಯಾದಂತಹ ಪಾಂಡು ಚಕ್ರವರ್ತಿಗಳಿಗೆ ಸ್ವರ್ಗದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲವೆನ್ನುವಂತಹ ವಿಷಯವನ್ನು ತಿಳಿದಂತ ನಾವು ಈ ರಾಜಸೂಯವನ್ನು ಪ್ರಾರಂಭಿಸಿದ್ದೇವೆ. ಇಂದು ಕೊನೆಯ ದಿನ. ಎಂದು ಈ ದಿನದಲ್ಲಿ ಅಗ್ರಪೀಠಕ್ಕೆ ಯಾರನ್ನು ಕುಳಿಸಬೇಕಂತ ಯೋಚನೆ ಆಗ್ತಾ ಇದೆ. ನೋಡಿ ನಮ್ಮ ಸೊಬೆ ಮನೆ ಮನೆಗೆ ಹೋಗಿ ಹೇಳಿಕೆ ಕೊಡ್ತಾ ಇದ್ರೆ ಇಂಥ ಜಾಗ ನಾಲ್ಕು ಬೇಕಾದ್ರೆ ನೋಡಿ ನಮ್ಮ ಸ್ವಯಂ ಸೇವಕರು ಕುಳಿತಂತ ಒಂದು ಚಂದ. ಈ ವರ್ಷ ಅಲ್ಲ, ವರ್ಷವು ಇಷ್ಟು ಕಾರ್ಯಕ್ರಮ ಹಾಗಲ್ವಾ? ನನಗೆ ಸಂದೇಹ, ಜಿಜ್ಞಾಸೆ. ಹೌದು, ಜಿಜ್ಞಾಸೆ ಎಂಬುದು ಪ್ರಾಜ್ಞರ ಲಕ್ಷಣ.
ಹೌದಲ್ವೇ? ಹಾಗಂತ ನಿನಗೆ ಗೊತ್ತಿಲ್ಲ ಅಂತ ಅಲ್ಲ, ಸಿರಿಮಂಡೆಗೆ ಒಂದು ಅವಕಾಶ ಕೊಟ್ಟದ್ದು. ಹಿರಿಯವರಿಗೆ ಒಂದು ಗೌರವ ಕೊಡ್ಲೇಬೇಕಲ್ಲ ಅಜ್ಜಯ್ಯ. ಅದು ಯಾವತ್ತು ನಡೆಯುತ್ತದೆ ಹೇಳು. ಹಾಗಂತ ಪೂರ್ಣಾಹುತಿಯ ಸಂದರ್ಭದಲ್ಲಿ ಅಗ್ರಪೀಠಕ್ಕೆ ಅರ್ಹ ವ್ಯಕ್ತಿಗಳು ಸುರರ ಪಂಕ್ತಿಯಲ್ಲಿ ಸುರಪ ಶ್ರೇಷ್ಠ, ಅಷ್ಟ ದಿಕ್ಪತಿಗಳಲ್ಲಿ ಇಂದು ಶೇಷರ ಶ್ರೇಷ್ಠ. ಹಾಗಂತ ವರ್ತಮಾನ ಕಾಲದಲ್ಲಿ ಈ ಭೂವಲಯದಲ್ಲಿ ಈಗ ಗೋವಿಂದನಲ್ಲದೆ ಬೇರೆ ಯಾರು, ಅರ್ಥಾತ್ ಕೃಷ್ಣ ಪರಮಾತ್ಮನಲ್ಲದೆ ಬೇರೆ ಯಾರು ಅಲ್ಲ, ಅವನೇ ಪೂಜಾ ಪಾತ್ರ. ಸಹದೇವ ತೆಗೆದುಕೊಂಡು ನೀನು ಎದ್ದಿದ್ದಲ್ಲ ಅದಕ್ಕೆ. ಆದ್ರೆ ಏಳುವ ಹಾಗೆ ಇವರು ಮಾಡಿದ್ರಲ್ಲ, ನೋಡಿದ್ರೆ ನಮ್ಮ ತಲೆಯನ್ನು ವಿದ್ಯಾವಂತರು ಬುದ್ಧಿವಂತರು ಶ್ರೀಮಂತರು ಧೀಮಂತರು ಮಹನೀಯರು ಮೇಧಾವಿಗಳು ಇಂಗಿತಜ್ಞರು ಕುಶಲವತಿಗಳು ಎಲ್ಲವರು ನೆರೆದಿದ್ದಾರೆ. ಒಂದು ಕಡೆಯಲ್ಲಿ ಋಷಿ ಸಂದೇಹ, ಮತ್ತೊಂದು ಕಡೆಯಲ್ಲಿ ಕಿರೀಟಾಧಿಪತಿಯರು. ಆದ್ರೆ ಈ ಸಮಯದಲ್ಲಿ ಆಗಬಾರದ್ದು ಆಗಿ ಹೋಯಿತಲ್ಲ ಅಗ್ರ ಪೂಜೆಯ ಅಗ್ರಪೀಠ, ಇದನ್ನು ಏರಿಸಿದವರು ಅನ್ನೋ ಹಾಗೆ ನೋಡಿದ್ರ ಈ ಕೃಷ್ಣ ಗೋವುಗಳನ್ನು ಸದಾ ಕಾಲ ಗುಡ್ಡ ಕಾಡುಗಳಲ್ಲಿ ಮೇಯಿಸುವ ಅಂತವರಿಗೆ ಈ ಪೀಠ ಕೊಟ್ಟು ಮನ್ನಿಸಿದ್ರಲ್ಲ. ಕೆಲವರೆಲ್ಲ ಪಾಂಡವರ ಮೈತ್ರಿಯಲ್ಲಿ ಸದ್ಯ ಪಾಂಡವರ ಸಹಕಾರವನ್ನು ಬೆಳೆಸಿದ್ರೆ ಏನಾದರೂ ಲಾಭವಾದೀತು ಎನ್ನುವ ಉದ್ದೇಶದಿಂದ ಹಾಗೆಯೇ ಸುಮ್ಮನೆ ಕುಳಿತಿದ್ದಾರೆ. ಮತ್ತೆ ಕೆಲವರು ಕೃಷ್ಣನ ಬಲು ಹಿಲರಿ ಹಂಸ ಮಾಗದ ಪೌಂಡಕ ಹಂಸನಿಬಿಕ ಮುಷ್ಟಿಕ ಇವರನ್ನೆಲ್ಲ ಕೊಟ್ಟಂತಹ ವಿಕ್ರಮ ಶಕ್ತಿಶಾಲಿ, ಇವನೇ ಯೋಗ್ಯ ಅನ್ನುವ ಹಾಗೆ ಸುಮ್ಮನೆ ಕುಳಿತಿದ್ದಾರೆ. ಮತ್ತೆ ಕೆಲವರು ಹರಿಪಕ್ಷದಲ್ಲಿ ವೈಕುಂಠವಾಸಿಯಾದಂತಹ ನಾರಾಯಣ ಕೃಷ್ಣಾಭಿಮಾನದಿಂದ ತೆರೆಯಲ್ಲಿ ಕಾಣಿಸಿಕೊಂಡಿದ್ದಾನೆ. ಇವನೇ ದೇವೋತ್ತಮ, ಇವನೇ ಸರ್ವೋತ್ತಮ ಎನ್ನುವ ಹಾಗೆ ಸುಮ್ಮನೆ ಕುಳಿತಿದ್ದಾರೆ. ದೇವರು ಯಾರು ಜೀವರು ಯಾರು ಅನ್ನುವಂತ ತಿಳಿಯುವಂತ ಮತಿ ನಮಗಿಲ್ವಾ? ಮತ್ತೆ ಕೆಲವರು ಅನುಚಿತದ ಭೀತಿಯಲ್ಲಿ ನಾವು ಪಾಂಡವರ ಸಭೆಯನ್ನು ಸೇರಿದ್ದೇವೆ, ನಾಳೆ ಏನಾದರೂ ನಾವು ಹೋರಾಟವನ್ನು ಮಾಡಿದರೆ ನಮ್ಮ ಅನ್ನಕ್ಕೆ ಸೊನ್ನೆಯಾದೀತು ಅನ್ನೋ ಹಾಗೆ ಸುಮ್ಮನಿದ್ದಾರೆ. ಇಕ್ಕುಳಿದವರು ಬ್ರಾಹ್ಮಣರು, ಅವರಿಗೆ ಯಾಗ ಬೇಕು ಮತ್ತೊಂದು ಬೇಕು, ಯಾರಿಗೂ ಬೇಡ. ಒಂದು ಒಳ್ಳೆಯ ಕಾರ್ಯಕ್ರಮ ಆದ್ರೆ ಹೊಟ್ಟೆ ತುಂಬ ಊಟ, ಕೈ ತುಂಬ ದಕ್ಷಿಣೆ, ಇದು ಸಿಕ್ಕಿದರೆ ಸಾಕು ಅನ್ನೋ ಹಾಗೆ ಸುಮ್ಮನಿದ್ದಾರೆ. ಆದ್ರೆ ನಾವು ಮಾನ ಧನರಿದ್ದೇವೆ, ಅಘಟಿತ ಘಟನೆ ನಡೆಯುತ್ತದೆ ಎಂದಾದ್ರೆ ಯಾವನೇ ಆಗಲಿ ಎದ್ದು ಬಂದು ವಿರೋಧಿಸಲೇಬೇಕು. ಈತನಿಗೆ ಪೀಠ ಕೊಟ್ಟಾಗ ಯಾರವ ಸಹದೇವ ಮಾನ ನಿಧಿಗಳ ಮುಂದೆ ಗೋಪರ ಸೂಡುವಿಗೆ ಪೂಜಾಗ್ರ ಪೀಠ ಕೊಟ್ಟು ಮನ್ನಿಸಿದೆಯಲ್ಲ. ನನಗೆ ಗೊತ್ತಿಲ್ಲ.
ಎನ್ನುವ ಹಾಗೆ ಇವನಿಗೆ ಹೆಸರುಂಟು. ನಿನ್ನ ಆನಂದನ್ನು ಇವತ್ತ ನಡೆಯುವುದನ್ನು ಎಲ್ಲರೂ ಹೇಳುತ್ತಾನೆ. ಆದರೆ ನಾಳೆ ಏನು ನಡೆಯುತ್ತದೆ ಅನ್ನುವುದನ್ನು ತಿಳಿಯುವಂತ ಸಾಮರ್ಥ್ಯ ಆ ಮತಿ ಈ ಸಹದೇವನಿಗೆ ಮಾತ್ರ ಇರುವುದು. ನೀವು ಕೈಗೊಂಡಂತ ನಿರ್ಧಾರ ಏನು? ನಿಮ್ಮ ಅಪ್ಪಯ್ಯ ಒಂದು ಚಕ್ರವರ್ತಿ ಸತ್ತು ಅದೆಷ್ಟೋ ಸಮಯ ಕಳೆದು ಹೋಯಿತು. ಅವನಿಗೆ ಸ್ವರ್ಗದಲ್ಲಿ ಸರಿಯಾದಂತಹ ಸ್ಥಾನಮಾನ ದೊರಕಲಿಲ್ಲ. ಆ ಕಾರಣಕ್ಕೆ ಬೇಕಾಗಿ ರಾಜಸೂಯವನ್ನು ಕೈಗೊಂಡಿದ್ದೀರಿ. ನೀವು ಮಾಡಿದ್ದೆಲ್ಲ ಹಾನಿ ಆಯಿತು. ಕಟ 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 ಯಾಕೆ ಈ ರೀತಿ ಮಾಡಿದ? ನಿನಗೆ ನಾಚಿಕೆ ಆಗಬೇಕು. 800 ವರ್ಷಗಳಾಯ್ತಂತೆ ರಾಜಕೀಯದಲ್ಲಿ ಇಲ್ಲ ಇಲ್ಲ ಇನ್ನು ಹೋಗಿ ನೀನೇ ಪ್ರಚಾರ ಮಾಡಿದವ. ಆದ್ರೆ ಈ ಪಾಂಡವರ ಪಕ್ಷವನ್ನು ವಹಿಸಿ ನೀನು ಮಾಡುವಂತಹ ಪಿತೂರಿ ಎಲ್ಲವೂ ಅರ್ಥವಾಯಿತು. ಇವನ ಯೋಗ್ಯತೆ ಏನು ಅನ್ನೋದನ್ನು ತಿಳಿಯದೆ ಈ ಪಶು ಕಾಮನ್ ಪೀಠವನ್ನು ಏರಿಸಿದೆಯಲ್ಲ, ಇದು ಸರಿಯಲ್ಲ. ಕಾಣುತ್ತಾ ಇದೆ ನಿನ್ನ ಬತ್ತಿ ಹೋದ ಹಲ್ಲುಗಳು. ಅದನ್ನು ಕೊಟ್ಟು ಅಲ್ಲಿ ಸಭೆಯಲ್ಲಿರುವವರ ಸಾಮಾನ್ಯರೇ ಸಭೆಯನ್ನು ಎಂತ ಮಹನೀಯರೆಲ್ಲ ನಡೆದಿದ್ದಾರೆ. ಇವರೆಲ್ಲ ಇರುತ್ತೆ. ಈ ಗೋವುಳನಿಗೆ ಪೀಠ ಕೊಟ್ಟರಲ್ಲ, ಇವರಿಗೆ ನಾಚಿಕೆ ಆಗಬೇಕು. ಹೌದು, ಮಾನ ಮರ್ಯಾದೆ ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಗೌರವ ಇರುವಂತ ನಾವಿರುವಾಗ ಹೇಗೆ ಇವನಿಗೆ ಪೀಠ ಕೊಟ್ಟರು ಅನ್ನುವುದನ್ನು ತಿಳಿಯಲೇಬೇಕು. ಈ ಸಭೆಯಲ್ಲಿರುವವರೆಲ್ಲ ಮಾನಧನರೇ, ಮೇಧಾವಿಗಳೇ ಇದ್ದಾರೆ. ಎತ್ತರವಾದಂತಹ ಪೀಠದಲ್ಲಿ ವಿರಾಜಮಾನನಾದವ ಹಸ್ತಿನಿಯ ಅಧಿಕಾರಿಯಾದಂತಹ ಕೌರವೇಶ್ವರ. ಅವ ಪ್ರತ್ಯಕ್ಷ ಪರಮೇಶ್ವರ ಅನ್ನುವಂತ ನಿಗಳಿಕೆಯನ್ನು ಹೊಂದಿದವ. ಅವನಿಗೆ ಪೀಠ ಕೊಡುತ್ತಿದ್ರೆ ಯಾವ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಬಿಡು, ಭೀಷ್ಮಾಚಾರ್ಯ ಅಲ್ಲ, ದ್ರೋಣಾಚಾರ್ಯರಿದ್ದಾರೆ, ಅವರಿಗೆ ಕೊಡಬಹುದಿತ್ತು. ಕೃಪಾಚಾರ್ಯರ ಸತ್ತಾವ ಎಲ್ಲವರು ನೆರೆದಿದ್ದಾರೆ. ಹಾಗಿದ್ದರೆ ಈತನನ್ನೇ ಯೋಗ್ಯ ಎನ್ನುವ ಹಾಗೆ ತಿಳಿದು ಭೂತವೇಶ್ವರ ಮುಂದೆ ಇವನಿಗೆ ಅಗ್ರಪೀಠ ಕೊಡುವುದಕ್ಕೆ ಬಲವಾದ ಕಾರಣ ಬಂದಿದೆ. ಕೃಷ್ಣನಿಗೆ ಇಲ್ಲಿ ಮರ್ಯಾದೆ ಅನ್ನುವುದು ಇಲ್ಲ. ಹಾಗಾಗಿ 4 ಮಂದಿ ಸೇರಿದ್ದಲ್ಲಿ ಯೋಗ್ಯವಾದಂತಹ ಪೀಠವನ್ನು ಕೊಟ್ಟು ಆ ಮೂಲಕವಾಗಿ ಆರತಿಯನ್ನು ಬೆಳಗಿ ಹೂವಿನ ಹಾರವನ್ನು ಕೊರಳಿಗೆ ಹಾಕಿ ಉದ್ಘಾಟಿಸುವುದೇ ಇವರ ಉದ್ದೇಶ. ಆದ್ರೆ ನಾನೇ ಮಾತಾಡುವುದಲ್ಲ, ಹಿಂದೆ ನಾವು ಕೊಟ್ಟಿದ್ದೇವೆ. ಮಾತಾಡಿ.
ಯಾಕೆ ಕೊಟ್ಟದ್ದು? ಅಲ್ಲ, ನಮ್ಮದ ಕಾರ್ಯಕ್ಕಾಗಿ ನಮ್ಮವರೆನ್ನುವಂತ ಉದ್ದೇಶದಿಂದ ಕೊಟ್ಟದ್ದು. ನಿನ್ನ ಭೀಮನ ಹೊಟ್ಟೆಯನ್ನು ನೋಡಿಯು, ಅರ್ಜುನನ ಪರಾಕ್ರಮವನ್ನು ನೋಡಿಯು ತಪ್ಪನ್ನು ಕೊಟ್ಟಿದ್ದೇವೆ. ಯಾಕೆ ಬೇಕಾಗಿ ಧರ್ಮ ಕಾರ್ಯಕ್ಕೆ ನಮ್ಮದೊಂದು ಕೈ ಇರಲಿ ಎಂಬುದಕ್ಕಾಗಿ. ಹೌದು, ಅಂತಹವನಿಗೆ ಅಗ್ರಪೀಠವನ್ನು ಕೊಟ್ಟಿದ್ದೀರಲ್ಲ. ಹೇಳಿದ ಮೇಲೆ ಅಂತ ಬಂತ ಹೇಳುದಲ್ಲ. ಆದರೂ ಟಕ್ಕಿನ ಗೋವಳ ನೀತನ ಆರಾಧಿಸುವ ಬಗ್ಗೆ ಹೌದು, ಆಗಿರುವಾಗ ಕೊಟ್ಟದ್ದು ಯಾಕೆ? ನನಗಷ್ಟೇ ಮೇದಿನಿಪರೆಲ್ಲ ತಲೆ ತಗ್ಗಿಸುವ ಹಾಗಾಗಿ ಯಾರು ಕಾಗೆ ಹೇಳ್ತಾರೆ ಮಸಿವರ್ಣ ತಪ್ಪು ಅಂತ ಹೇಳಿದ್ರೆ ಕಾಗೆ. ಅವನಿಗೆ ಪೀಠವನ್ನು ಕೊಟ್ಟಿದ್ದೀವಲ್ಲ. ಇದು ಯಾವ ಕಾರ್ಯ? ಇದು ಯಾವ ಕಾರ್ಯ? ಧರ್ಮ ಕಾರ್ಯ ಅಂತ ಒಂದದ್ದು. ಈಗ ಹೇಗಾಯ್ತು? ಇದು ಧರ್ಮ ಅಲ್ಲ, ಅಧರ್ಮ ಆಯ್ತು. ಇವರ ಕರ್ಮ ಅಂತ ಇವರ ಕರ್ಮ ಅಂದ್ರೆ ಒಳ್ಳೆ ಹೇಳ್ದು ಅಂತ ಅರ್ಥ ಉಂಟು ಅದಕ್ಕೆ. ಇವನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಕುಳಿತಿದ್ದೇವಲ್ಲ ಹೇಳ್ತಾನಂತ ಮಾತಾಡಕ್ಕೆ ಇವ ಪೀಠ ಏನು ಬಾಲಕರ ಮಾಡಬೇಕು. ಇವನ ಯೋಗ್ಯತೆ ಏನು ಅನ್ನೋದನ್ನು ಚೆನ್ನಾಗಿ ನಾವು ಬರುತ್ತಿದ್ದೇವೆ. ಬೆಳಿಗ್ಗೆ ಬೇಗನೆ ಹೇಳುವುದು, ಗೋವುಗಳನ್ನು ಮೇಯಿಸುತ್ತಾ ಗುಡ್ಡ ಕಾಡನ್ನು ಸೇರಿ ಜೋಡಿನ ನೀರನ್ನು ಕುಡಿದು ಜೀವನ ಮಾಡುವ ಈ ತಾಂಗೆ ಹೇಳಿದಂತ ಮಾತನ್ನು ಕೇಳಿಸಿಕೊಂಡು ಇವ ಪೀಠ ಹೇಳಿದ್ದಾರಲ್ಲ ಬಿಡಬಾರ್ದು. ಹೋಗಲಿಕ್ಕೆ ನೀನು ಬಂದು ಕುಳಿತುಕೊಳ್ಳಿಕ್ಕೆ ನೀನು ಜನಪರಿಗೆ ನಾಯಕನು, ಒಂದು ಊರಿನ ಅರಸನು ಅಲ್ಲ, ಒಂದು ಸಂಘಕ್ಕೆ ನೀನು ಅಧ್ಯಕ್ಷನು. 4 ಮಂದಿಗೆ ಕೇಳುವವನು ಯಾವುದು ಅಲ್ಲ, ಗೌಡ ನೀನು. ಹೌದು, ಹಾಗಾಗಿ ನೀನು ಕುಳಿತ ಸಮಯಕ್ಕೆ ಹಾಗೆ ಕುಳಿತ
ಹೆಣ್ಣು ಅಂತ ಹೋಗಿ ಹಿಡಿಯುವವ ಇವ ಅಂಕವನಿಗೆ ಪೀಠ ಗೊತ್ತದ್ದು ಎಲ್ಲ ಬಂದು ಸೇರಿದ್ದಾರಲ್ಲ ಯಾಕೆ ಯಾಕೆ ಊಟಕ್ಕೆ ಹೌದು ಅಂತವರು ನಾವಲ್ಲ ಅಲ್ಲ ಒಂದು ಪಂಥ ಅಭಿಮಾನಿಗಳು ಹೌದು ಹಾಗಿರುವಾಗ ಕೂತಿದ್ದೆಲ್ಲ ಇಲ್ಲಿಯ ಕೆಳಗೆ. ಪೀಠದಲ್ಲಿ ಕುಳಿತುಕೊಂಡಿದ್ದಿ ಕುಲವೇ ಕುಲ ಕುಲವೇ ಕುಲ ಯದುಕುಲ ಎದುಕುಲ ಇವರು ಬಂದದ್ದು ಯಾಕೆ ಇವರು ಪೀಠ ಏರ್ಲಿಕ್ಕೆ ಬಂದದ್ದಲ್ಲ ಅಲ್ಲ. ಒಳ್ಳೆ ಊಟದ ವ್ಯವಸ್ಥೆ ಉಂಟು ಊಟವನ್ನು ಮಾಡಿ ಹೆಚ್ಚು ಊಟ ಆ? ಊಟಕ್ಕೆ ಬೇರೆ ಯಾವುದಕ್ಕೆಲ್ಲ ಹಾಗಾಗಿ ಊಟ ಮಾಡಿದ್ರೆ ಅವರ ಕೆಲಸ ಆಯ್ತು ಹೋದ್ರು. ಆಯ್ತಾ? ಹಾಗಿದ್ರೆ ನಾವು ಇಲ್ಲಿ ಬಂದಿದ್ದೇವೆ ಅನ್ನೋದು ಗೊತ್ತಾಗಬೇಡ ಹಾ. ಈಗ ನಾವು ಗುಬ್ಬೆ ಹಾಕಿದರೆ ಕೇಳುವುದಿಲ್ಲ ಹಾ. ಜಾಗವನ್ನು ನಾನಿದುವರೆಗೆ ಯಾರಿಗೂ ತೊಂದರೆ ಕೊಟ್ಟವನಲ್ಲ, ಅನ್ಯಾಯದಿಂದ ನಡೆದವನಲ್ಲ. ಧರ್ಮ ಮಾರ್ಗದಲ್ಲಿ ನಡೆಯುವ ನಾನು ಯಾವ ಕಾರಣದಲ್ಲಿ ಯಾರಿಗೆ ತೊಂದರೆ ಮಾಡಿದ್ದಾನೆ? ಇಂತಹ ವಿಶೇಷವಾದಂತಹ ಈ ಧರ್ಮ ನಡೆಯುತ್ತಿರುವಾಗ ಧರ್ಮಕ್ಕೆ ಕೇಳುತ್ತಾ ಇದ್ದಾರಲ್ಲ, ಶಾಂತಿಯಿಂದ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಕ್ರಾಂತಿಯನ್ನು ನಡೆಯುತ್ತಿದ್ದಾರಲ್ಲ. ಜಯ ಕಾರ್ಯಕ್ರಮ ಆದ್ರೂ ಇವು ಆಗುತ್ತೆ. ಸಲುಗೆಯ ಮಾತನ್ನಾಡಿ ಇದನ್ನೆಂಬುದು ಅಲ್ಲೇ ಸುಗಮಗೊಳಿಸಬಹುದು ಎಂಬುದಾಗಿ ಭಾವಿಸಿದವ ನಾನು. ಯಾಗವನ್ನೇ ಹಾಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಂದ ಮಾತ್ರಕ್ಕೆ ತಡೆಯುವುದೇ ಸೂಕ್ತ. ಅದನ್ನು ಕಂಡಂತಹ ನಿನಗೆ ದುಃಖ ಆಯಿತು, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಎಂಬುದಾಗಿ. ಹಾಗಾದ್ರೆ ಕೃಷ್ಣ ಪರಮಾತ್ಮನ ಅಗ್ರಪೀಠಕ್ಕೆ ಏರಿಸಿದ್ದು ಸರಿ ಬರಲಿಲ್ಲ. ಸರಿ ಬರ್ಲಿಲ್ಲ ಎಂದ ಮಾತ್ರಕ್ಕೆ ಈತನ ಯೋಗ್ಯತೆಯನ್ನು ಹೇಳಬೇಕಾಗ್ತದೆ. ಅವರಿಗೆ ಇವರೆಲ್ಲ ಭಾವಿಸಿದ್ದಿ ಹಾಗೆ ಕೃಷ್ಣ ಪರಮಾತ್ಮ ಸಾಮಾನ್ಯ ಗೊಲ್ಲ, ಹೌದಷ್ಟೇ, ಯಾದವ ಕುಲದಲ್ಲಿ ಜನಿಸಿದವ, ಇಷ್ಟೇ ಅವ್ರು ತಿಳ್ಕೊಂಡದ್ದು. ಖಂಡಿತ ಅಲ್ಲ. ಹಿಂದೆ ಜಗತ್ತೆಲ್ಲ ಜಲಮಯವಾದಂತಹ ಸಂದರ್ಭದಲ್ಲಿ ಶ್ರೀಹರಿಯು ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಪವಡಿಸಿದ. ಆ ಹೊತ್ತಿನಲ್ಲಿ ಕರ್ಣದ ಕಿಲ್ಪಿಷದಿಂದ ಉಭಯ ದಾನವರು ಉದಿಸಿದರು. ಮಧುಕೈಟಭರೆಂಬ ಹೆಸರನ್ನು ಇರಿಸಿ 5,000 ವರ್ಷಗಳ ಕಾಲ ಅವರಲ್ಲಿ ಕಾಳಗವೆಲ್ಲ ಮಾಡಿದ. ಅವರಿಂದಲೇ ವಧಿಸಿ ಮೇದಿನಿಯ ನಿರ್ಮಾಣ ಮಾಡಿದ. ಹಾಗಂತ ಆ ಮೇದಿನಿಯಲ್ಲಿ ಇವ ಅವತರಿಸಿದ್ದಾನೆ. ಗೊತ್ತಂತೆ, ಅನೇಕ ರೀತಿ ಅವತಾರ ಎತ್ತಿದ್ದಾನೆ. ಮತ್ಸ್ಯಕೂರ್ಮ ವರಾಹಶ್ಚ ನಾರಸಿಂಹ ವಾಮನ ಭಾರ್ಗವೋ ರಾಮ ಕೃಷ್ಣ. ಈಗ ವಸುದೇವ ದೇವಕಿಗೆ ಮಗನಾಗಿ ಜನಿಸಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನೆಂಬ ಅಭಿಧಾನದಿಂದ ಎಳವೆಯಲ್ಲೇ ನಾನಾ ರೀತಿಯಲ್ಲಿ ತೋರ್ಪಡಿಸಿ ಲೋಕಕ್ಕೆ ವೇದ್ಯವಾದಂತ ವಿಚಾರ. ಹಾಗಾಗಿ ಭಾಗವತೋತ್ತಮರು ಹಾಡುವಂತ ವಿಚಾರ ಏನು? ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಳೆ, ಗೋಪಿ ಜನಪ್ರಿಯ ಗೋಪಾಲ ಗಲ್ಲದೆ, ದೊರೆಯತನದಲ್ಲಿ ನೋಡಿ ಧರಣಿ ದೇವಿಗೆ ರಮಣ, ಸಿರಿಯತಂದ ನೋಡಿ ಶ್ರೀಕಾಂತನು. ಹೀಗೆಲ್ಲ ಹೋಗಾಡ್ತಾ ಇದ್ದಾರೆ ಭಾಗವತರು. ಹಾಗೆ ಹೋಗಾಡ್ತಾ ಇದ್ದಾರೆ. ಇವ ಹರಿಯೂ ಹೌದು, ಕೃಷ್ಣನೂ ಹೌದು. ಆಯ್ತಾ? ಹಾಗಾಗಿ ಈತನ ಯೋಗ್ಯತೆಯನ್ನ ನೀವೆಲ್ಲರ ಅರ್ಥವಿಸಿಕೊಂಡು ಮನ್ನಿಸಬೇಕು, ಮಾನಿಸಬೇಕು.
ನೀನು ಹರಿಕತೆ ಮಾಡುವುದಕ್ಕೆ ಹೊರಟಿದ್ಯಾ? ಓಲಿ ಕಟ್ಟೆ ಕಾಣಿಸುತ್ತಾ ಉಂಟಾ? ಅದರ ಮೇಲೆ ಕುಳಿತು ಹರಿಕತೆ ಮಾಡು. ಅದನ್ನೇ ಆಗಿದೆ. ಆಗ್ಲಿ ಅಪ್ಪ, ಇನ್ನಾದ್ರೆ ಇವತ್ತು ಆಗಬಾರದನ್ನೇನು ಇಲ್ಲ. ನಿನಗೆ ಅಡ್ಡಿ ಇಲ್ಲ. ನಮಗೆ ಬೇಡ. ದೇವದಾನ ಇಲ್ಲ. ಆ ಗೋಪಿಕ ಸ್ತ್ರೀಯರಲ್ಲಿ ರಾಸಲೀಲೆಯನ್ನು ಹಾಡಿದ ತಾಯಿ ಇದ್ದ. ಏನು ಎನ್ನುವುದನ್ನು ಚೆನ್ನಾಗಿ ಅರಿತಿದ್ದೇನೆ. ದಾರೆ ಮಿಂಡ ನೀತಲ ಪಗಳಿದೆ. ಗರುಡ ಏರುವ ಬದಲು ಕಾದು ಶೋಭೆಯಲ್ಲ. ಚಂಡಾಲನಾಥನ ಈತನಿಂದ ಏನು ನಾವು ಪಡೆಯುವುದಕ್ಕೆ ಸಾಧ್ಯ? ಹಾಗಾಗಿ ಬಿಡಲಾರೆ. ಸಂದರ್ಭದಲ್ಲಿ ನನ್ನ ಕಾರ್ಯದಲ್ಲಿ ನಾನು ಅಂತಹ ಸಂದರ್ಭದಲ್ಲಿ ಏನು ಕಿವಿಚಾಟ ಎನ್ನುವುದಾಗಿ ಇತ್ತವರೆಗೆ ಬಂದರೆ ಈ ಪಾಪಿಗಳು ಇದ್ದಾರೆ. ನೀವೇನು ಮಾಡಿದ್ದು? ಹರಿಯನ್ನು ನೀವು ನಿಲ್ಲಿಸಿದ್ದೀರಿ. ಈಗ ನನ್ನನ್ನು ಬೇಕಾದ್ರೆ ನಾನು ಸುಮ್ಮನಿರುತ್ತಿದ್ದೆ. ನಮ್ಮ ದೇವರನ್ನು ನೀವು ಬೈದಿರಲ್ಲ. ಈ ಪಾಪಿಗಳೇ
ಗಂಡ ಯಾರ ರಕ್ಕಸಿಯ ಗಂಡ ಮಗದನನ್ನು ಕೊಂದು ಕೆಡಹಿದ ವೀರ ಯಾವ ವೀರ? ಗೊತ್ತುಂಟಲ್ಲ ನಿನಗೆ ಇದು ವೀರ ಅಲ್ಲ, ಇದು ಅಷ್ಟಕ್ಕಷ್ಟೇ. ಯಾಕೆ ಅಷ್ಟಕ್ಕಷ್ಟೇ? ಮತ್ತೆ ಏನಾದೀತು? ಮಗದನನ್ನು ಕೊಂದಿದ್ದೇನೆ, ಹೌದಾ? ಮಕ್ಕಳನ್ನು ಸಂಹಾರ ಮಾಡಿದ್ದೇನೆ. ಅಂತಹ ತಿನ್ನುವುದಕ್ಕೆ ದಾಡಿ ದಾಡಿ ಸಿಕ್ಕಿದ್ರೆ ನೀವು ಏನು ನಾನು ತಿಂದಷ್ಟು ದುಡಿಯುತ್ತೇನೆ. ಹೌದಾ? ನೀನು ತಿನ್ನೋದು ನಾನು ದುಡಿಯುವುದಿಲ್ಲ. ಹೀಗೆ ನೀವೆಲ್ಲ ಮಾತಾಡಿದ್ರೆ ಮತ್ತಷ್ಟು ಹೊತ್ತು ತಗೊಂಡು ಹೋಗ್ತೇನೆ. ಆಯ್ತಪ್ಪ, ಎಷ್ಟು ಹೊತ್ತಾದ್ರೆ ನಾಳೆ ರಾತ್ರಿ ಆಗ್ಲಿ ನಮಗೆ ಹೇಳಿ. ಹೌದಾ? ನಮಗೆ ಆಗುದೇ ಆಗ್ಬೇಕು. ಹಾಗಾದ್ರೆ ಮಾತಾಡಿ ಮಾತಾಡಿ ಮಾತಾಡಿ. ಮತ್ತೆ ನೀವು ಯಾಕೆ ಮಧ್ಯಕ್ಕೆ ಬಂದದ್ದು? ನೀವು ಯಾಕೆ ಮಧ್ಯಕ್ಕೆ ಬಂದದ್ದು? ನಾವು ಮಾತಾಡ್ತಾ ಇದ್ದೀವಿ. ಅವ್ರು ಯಾರು? ಅಜ್ಜಯ್ಯ, ಅವ್ರು ಯಾರು? ನಿಮ್ಮ ಮಾತಿಗೆ ಬೆಲೆ ಬರ್ತೇನೆ. ಅವ್ರು ಯಾರು? ನಿಮ್ಮನ್ನು ನಿಂದಿಸಿದನು. ಅವರು ಯಾರು ಹೇಳು? ಹೌದು. ನಮ್ಮಲ್ಲಿಗೆ ಬಂದವರು ಹೌದು. ಅತಿಥಿಗಳು. ಹೌದಾ? ಅತಿಥಿಗಳು, ಹೌದು. ಅತಿಥಿ ದೇವೋಭವ. ಹೌದು. ಅತಿಥಿಗಳನ್ನ ಚೆನ್ನಾಗಿ ಸತ್ಕರಿಸಬೇಕಾದ್ರೆ ಮಾದಕ ಅತಿಥಿಗಳು ದೇವರಂತೆ ಇದ್ದರೆ ಚೆನ್ನ, ಹಾ. ಶತ್ರುಗಳಂತೆ ಬಂದರೆ ಹಾಗಲ್ಲಪ್ಪ. ಮತ್ತೆಂತದು? ಕೆಲವು ಕಡೆಗಳಲ್ಲಿ ಆ ರೀತಿ ವರ್ತಿಸಬೇಕು ಅಂತ ಪೂರ್ವ ನಿರ್ಧಾರವೇ ಇರ್ತದೆ. ಇವರು ಇಲ್ಲಿಗೆ ಬಂದು ಈ ರೀತಿ ಮಾಡಬೇಕು ಅಂತ ಆದ್ರೆ ಪೂರ್ವ ನಿರ್ಧಾರವೇ ಉಂಟು. ಮತ್ತೆ ಸಂದರ್ಭ ಸನ್ನಿಹಿತವಾಗಿದೆ. ಇವರು ಇಲ್ಲಿಯವರಲ್ಲ, ನಾವು ಇಲ್ಲಿಯವರಲ್ಲ. ಅವರ ಹುಟ್ಟೇ ಬೇರೆ ಕಡೆ ಆದ್ದು. ವೈಕುಂಠ ಲೋಕದಲ್ಲಿ ಅತಿಥಿಯವರು ವೈಕುಂಠ ಲೋಕದಲ್ಲಿ ಜಯ ವಿಜಯರು ಅಂತ ಒಬ್ಬರಿದ್ರು. ಬಹಳ ಮೂಲಕ್ಕೆ ಕೈ ಹಾಕಿದ್ದೀರಿ ನೀವು. ಅಲ್ಲ, ಮೂಲಕಂದ್ರೆ ಅದು ಬೇಕಾದ್ಯ ಹಾಗೆ ನೋಡಿ, ಹೌದು. ಅಂದ್ರೆ ಕುಗ್ಗಿಯೋದಿಲ್ಲ. ಹೌದು, ಹೌದು. ಹೌದಲ್ಲ? ಹೌದು. ಜಯ ವಿಜಯರು ಅಂತ ಹೇಳಿ. ಓಹೋ. ಹಾಗೆ ಶ್ರೀಹರಿಯ ದರ್ಶನಕ್ಕಾಗಿ ಕನಕಾದಿ ಮುನಿಗಳು ವೈಕುಂಠವನ್ನು ಇದ್ದಿದ್ದರು. ನಿತ್ಯ ಬದ್ಧತೆಯವರೇ. ಹೌದೌದು. ಹೌದು. ಹಾಗೆ ಹೋಗುವಂತಹ ಸಂದರ್ಭದಲ್ಲಿ ಮದ ಅಡಸಿದಂತಹ ಜಯ ವಿಜಯರು ಕನಕಾದಿಗಳನ್ನ ಕುತ್ತಿಗೆ ಕೈ ಹಾಕಿ ತಬ್ಬಿದರು. ಹೌದಾ? ಸಿಟ್ಟಿಗೆದ್ದಂತಹ ಕನಕಾದಿಗಳು ಶಾಪ ಕೊಟ್ಟಿದ್ದಾರೆ, ಭೂಲೋಕದಲ್ಲಿ ದುಷ್ಟರಾಗಿ ಉದಿಸಿ ಅಂತ. ಹೌದು. ಅಜ್ಜ, ನೀವು ಇವರ ಕತೆ ಹೇಳೋದು ಬಿಟ್ಟು ಅದರ ಕತೆ ಹೇಳ್ತಾ ಇದ್ದೀರಿ. ಮೂಲದಿಂದ ಇಲ್ಲಿಗೆ ಬರ್ತೀರಿ. ಗೊತ್ತಾಯ್ತಲ್ಲ ಯಾಕೆ ಹೇಳಿದಂತ ನಾನು ಭೀಷ್ಮಾಚಾರ್ಯ ಮಾತಾಡು. ಅರ್ಥ ಆಯ್ತಾ? ಹಾಗಾಗಿ ಕುತ್ತಿಗೆ ಹಾಕಿ ದಬ್ಬಿದ್ರು, ಸಿಟ್ಟಿಗೆದ್ದವರು ಶಾಪ ಕೊಟ್ಟಿದ್ದಾರೆ ದುಷ್ಟರಾಗಿ ಉದಿಸಿ ಅಂತ. ಹೋಗಿ ಬಿದ್ದದ್ದು ಹರಿಯ ಪದ ಮೂಲದಲ್ಲಿ ನಮ್ಮನ್ನು ಉಳಿಸಿ ಬೆಳೆಸಿ ಅಂತ ಹೇಳಿ. ಆವಾಗ ಅವರು ಶ್ರೀಹರಿ ಬಂದ, ಕನಕಾದವರು ಬೇಡಿಕೊಂಡ. ಅವರು ಒಂದು ಕೇಳಿದ್ದು ಒಂದೇ, ಉದ್ಧರಿಸಬೇಕು ಅಂತ ಕನಕಾದವರು ಹೇಳಿದ್ರು. 7 ಜನ್ಮವೋ 3 ಜನ್ಮವೋ ಅಂತ. ಇವರು ಆರಿಸಿಕೊಂಡ್ರೆ 3 ಜನ್ಮ ಆದ್ರೂ ಅಡ್ಡಿ ಇಲ್ಲ, ಆದಷ್ಟು ವೈಕುಂಠವನ್ನು ಸೇರಬೇಕು ನಿರಾಕರಿಸಿಕೊಂಡಂತ ಅವರು 3 ಜನ್ಮವನ್ನು ಬೇಡಿಕೊಂಡ್ರು. ಹಾಗೆ ಮೊದಲಿಗೆ ಹಿರಣ್ಯಕಶ್ಯಪವಾಗಿ ಜನಿಸಿದ್ರು. ಅದು ಪ್ರವೇಶ ಮಾಡಿದ್ದು ಅದು ಆಗಲ್ಲ. ಈಗ ಅಂತ ಇಲ್ವಲ್ಲ, ಹಿರಣ್ಯಕಶ್ಯಪ ಆಗ ಕೊಂದದ್ದು ಗೊತ್ತಿದೆ. ಇವ ಒಬ್ಬ ವರಾಹನಾದ, ನರಸಿಂಹನಾದ, ಆಮೇಲೆ ರಾವಣ ಕುಂಭಕರ್ಣ. ರಾಮನಾಗಿ ಬಂದು ಕೊಂದದ್ದು ಕಥೆ ಗೊತ್ತಿದೆ. ಈಗ ಶಿಶುಪಾಲದ ಹೋಗ್ತರಾಗಿ ವಧಿಸಿದ್ದಾರೆ. ಆದರೆ ಇವ ಹುಟ್ಟುವಾಗ ಮಾತ್ರ ಹೀಗೆ ಹುಟ್ಟುವಾಗ ಯಾರು ಈ ರೀತಿ ಇದ್ರೆ ಸಾಧ್ಯ ಉಂಟ? ತಾಯಿ ಉಳಿಯುವುದಕ್ಕುಂಟ ಪುಣ್ಯಾತ ಅವಸ್ಥೆ ಈ ರೀತಿ ಇದ್ರೆ. ಒಂದು ಶಬ್ದಕ್ಕೆ ಒಂದೇ ತಾತ್ಪರ್ಯ ಅಲ್ಲ, ಅಲ್ಲ, ಗೊತ್ತಾಯ್ತಲ್ಲ? ಅಂದ್ರೆ ವಿಕಾರ ಸ್ವರೂಪಿ ಹುಟ್ಟಿದ್ದು ಮಗು, 4 ಕೈ 3 ಕಣ್ಣು. ಗಂಗಾಧರ ಕೈಲಾಸವಾಸಿ ಪರಮೇಶ್ವರ 3 ಕಣ್ಣು ತೆಂಗಿನಲ್ಲಿರ್ತದೆ. ಬಿಟ್ಟು ಬೇರೆ ಯಾವುದು? ನೀನು ಅಡುಗೆ ಮನೆಯಲ್ಲಿ ಸರಿಯಾಗಿ ಗಮನಿಸಿರಿ. ಗೊತ್ತಿದೆ. ಅಲ್ಲಿ ಅನ್ನ ಛತ್ರ ಉಂಟು, ಮೊದಲಾಗಿ ಸ್ವಚ್ಛಗೊಳಿಸಿದ್ದಾರೆ. ಅಡುಗೆ ಮಾಡುವುದಕ್ಕೂ ಗೊತ್ತುಂಟು, ತಿನ್ನುವುದಕ್ಕೂ ಗೊತ್ತುಂಟು. ಅದು ತೆಂಗಿನಕಾಯಿಯನ್ನು, ಕುಂಬಳಕಾಯಿಯನ್ನಲ್ಲ. ಹುಟ್ಟಿದಂತಹ ಮಗುವನ್ನು ಕಂಡು ತಾಯಿಗೆ ದುಃಖವಾಯಿತು. ವಿಕಾರ ಮಗುವನ್ನು ಕಟ್ಟಿಕೊಂಡು ಹೇಗೆ ಜೀವಿಸಲಿ, ಯಾಕೆ ಈ ಮಗು ಹುಟ್ಟಿತು ಅಂತ ಹಾಗೆ ಚಿಂತೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಾರದ ಮಹರ್ಷಿಗಳ ಆಗಮನ ಆಯಿತು. ಅವ್ರು ಹೇಳಿದಂತಹ ಮಾತು, ಯಾಕೆ ದುಃಖಿಸ್ತಾಯೇ, ಇಂತಹ ವಿಕಾರ ಸ್ವಲ್ಪ ಮಗು ಹುಟ್ಟದೆ, ಚಿಂತಿಸಬೇಡ. ಯಾರು ಈ ಮಗುವನ್ನು ನೋಡ್ಲಿಕ್ಕೆ ಬರ್ತಾರೋ ಅವರ ಕೈಗೆ ಎತ್ತಿ ಕೊಡು. ಆ ವೇಳೆಯಲ್ಲಿ ಹೆಚ್ಚಿನ ಕಣ್ಣು ಹೆಚ್ಚಿನ ಕೈ ಮಾಯವಾಗಿ ಹೋಗ್ತದೆ. ಹಾಗೆ ಮತ್ತೊಂದು ಮಾತು ಹೇಳಿದ್ದಾರೆ, ಯಾರ ಕೈ ಸೋಕಿದಾಕಿನ ಹೆಚ್ಚಿನದ್ದು ಹೋಗ್ತದೋ ಅವರಿಂದಲೇ ಈತನಿಗೆ ಮಾರಾಣ. ಅವಕಾಶ ಉಂಟಾ? ಅವಕಾಶ ಉಂಟಾ? ಯಾರೆಲ್ಲ ಬರ್ತಾರೋ ಅವರ ಕೈಯಲ್ಲಿ ಈ ಮಗುವನ್ನು ಕೊಡಬೇಕು ಅಂತ ನಾರದರು ಹೇಳಿದ್ರು. ಹೌದಾ? ಈ ತಾಯಿಯಾದವಳು ಮಗುವನ್ನು ಮತ್ತೊಬ್ಬರ ಕೈಯಲ್ಲಿ ಕೊಡ್ತಾ
ಮಾಡ್ತಾರೆ. ಯಾಕೆ? ಒಳ್ಳೆ ಸಂಪಾದನೆ ಆಗ್ತಾರೆ. ಮಗುವಿನ ಕೈಯಲ್ಲಿ ಒಂದು ಹೊಸ ಮಗುವನ್ನು ನೋಡುವುದಕ್ಕೆ ಬರುವಾಗ ಯಾರಾದ್ರೂ ಸ್ವಲ್ಪವಾದ್ರೂ ವಿತ್ತಯ್ಯದೆ ಇರ್ತಾರ? ನಿನ್ನ ತಾಯಿಗೆ ಅಷ್ಟು ಗತಿ ಕೆಟ್ಟಿತ್ತ? ಆಗಲ್ಲ, ಅದು ಆನಂದ ಬಾಷ್ಪ. ಆನಂದ ಬಾಷ್ಪ. ಇಲ್ಲಿ ಹೋಗ್ಲಿ ಅತ್ಲಾಗೆ ಇದು ಹರಕೆಯ ಕುರಿ. ಹಾಗೆ ವಾಡಿಕೆ ಅಂತ ನಾವು ಅದು ಅತ್ತೆ ಮೇಲೆ ನೋಡ್ಬೇಕಾಗಿ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ತೇಯಿಸುತ್ತ ಆ ಕಡೆಗೆ ವಾಡಿಕೆ ಎತ್ತಿ ಕೊಟ್ಟಿದ್ದಾಳೆ ಕೈಗೆ. ಕೊಟ್ಟದ್ದೇ ತಡ, ಕೊಟ್ಟಿರೋದು ಮಾಯ ಆಯಿತು. ನಾನು ಹೇಳಿದ ಮಾತು ನೆನಪಿಗೆ ಬಂತು. ನನ್ನ ಮಗನ ಉಳಿಸಿಕೊಡು ಎಂಬುದಾಗಿ ಬೇಡಿಕೊಂಡಿದ್ದಾಳೆ, ಕಣ್ಣೀರು ಸುರಿಸಿದ್ದಾಳೆ. ಆವಾಗ ನಾವು ಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು ಶತಕೆ ಕುಮಾರನು ಕೊಲೆಯೆಂಬಲಾಗಿರಿ ಸೌರ್ಯಗೊಟ್ಟು ಬಿಟ್ಟಿದರವರ ತಾಯೊಡನೆ ಆರಿವನ ಭರಣಕ್ಕೆ ಮೊದಲು ಮುರಾರಿಯೋ ಯೋಚಿಸು ಕೇಳಿದನು ಶಿಶುಬಾಲ ಹೆಚ್ಚಿನದ್ದು ಮಾಯವಾಯಿತು. ನಾರಿನ ಮಾತು ನೆನಪಿಗೆ ಬಂತು. ಹಾಗೆ ದುಃಖದಿಂದ ಹೇಳುವಾಗ 100 ತಪ್ಪು ಮಾಡುವಲ್ಲಿವರೆಗೆ ಶ್ರಮಿಸ್ತೇನೆ. ಹೌದು, 101 ದಾಟಿತು ಬಿಡಲಾರೆ, ಲೋಕಕ್ಕೆ ಕ್ಷೇಮ ಒದಗಿಸ್ತೇನೆ ಎಂಬುದಾಗಿ ಆತನ ತಾಯಿಗೆ ಭಾಷೆಯನ್ನು ಕೊಟ್ಟಿದ್ದಾನೆ. ಈಗ ಸತತಾಗಲಿಲ್ಲ, ಲೆಕ್ಕ ಮಾಡೋದು ನೋಡಿ. ಲೆಕ್ಕ ಮಾಡುದು ಸಭೆಯಲ್ಲಿ ಹುಡುಗಿಯರು ಎಷ್ಟಿದ್ದಾರೆ ಅದು ಅಭ್ಯಾಸವೇ ಅದಲ್ಲ. ಯದ್ಭಾವ್ಯಂ ತದ್ಭವತಿ. ಅದು ವಿವರಣೆ ಕೊಡ್ಬೇಕಾದಿಲ್ಲ. ಹಾಗಾಗಿ ಅಯ್ಯ ಓ ವೀರ ಮಾರುತಿ ಈಗ ಆರೋಪಣೆ ಮಾಡು. ಕೊಲ್ಲುವವ ನೀನು ಅಲ್ಲ ತಾನೇ? ನಾನು ಅಲ್ಲ. ಹಾಗಾದ್ರೆ ಕೊಲ್ಲುವ ಮುರಾರಿ ಹೊರತುಪಡಿಸಿ ಬೇರೆ ಯಾರು ಅಲ್ಲ. ಕೊಲ್ಲುವುದೇ ಹೆಣ ಎಲ್ಲ ಇಲ್ಲಿ ಬಿದ್ದಿರ್ಲಿಕ್ಕೆ ಬಾರ್ದಲ್ಲ, ವ್ಯವಸ್ಥೆ ಆಗ್ಬೇಕಲ್ಲ ಕಳಿಸುವಂತದ್ದು. ಮರಣಂ ತೃಣಂ. ವೀರನಾದವನಿಗೆ ಮರಣ ಅನ್ನೋದು ತೃಣ ಸಮಾನ. ನೀನು ಕೊಲ್ಲುವ ಭಟನೆ ಹೌದಾದ್ರೆ ಅದು ಸುಳ್ಳೋ ನಿಜವೋ ಅನ್ನುವುದನ್ನು ನೋಡಲೇಬೇಕು.
ಹೇಳಿದಂತೆ ಮಾವನೆಂಬ ಸಲುಗೆಯನ್ನು ಬಿಟ್ಟು ಕಂಸಾಕಿನನ್ನು ಕೊಂದಿದ್ಯಂತೆ. ನಿನ್ನಲ್ಲಿ ಅಷ್ಟೆಲ್ಲ ಪೌರುಷ ಉಂಟ, ಆ ಪೌರುಷ ನನ್ನಲ್ಲಿ ಸಭೆಯಲ್ಲಿ ಯಾರಿದ್ದಾರೆ ಎಂಬುದನ್ನು ಆಲೋಚನೆ ಮಾಡಿ ಕುಳಿತುಕೊಳ್ಳಬೇಕಿತ್ತು. ಅದೆಷ್ಟೋ ಹಿರಿಯರಿರುವಂತಹ ಸಂದರ್ಭ. ನೀನು ಕುಳಿತುಕೊಂಡಿದ್ದೀಯಲ್ಲ, ಒಂದು ಮಾತು ಹೇಳ್ತಾ ಇದ್ದೇನೆ, ಮತ್ತೊಂದು ಮಾತು ಹೇಳಿದ್ದಿ, ನಮ್ಮನ್ನು ಕೊಲ್ಲುವವರನ್ನೇನಂತೆ. ನಿನ್ನ ನನಗೆ ಮೊದಲು ನಾನು ಹೋಗ್ತೇನೆ. ಹಿರಿಯಣ್ಣನ ತಂದೆಗೆ ಸಮಾನದಂತೆ. ಬುದ್ಧಿ ತಿಳಿದಾಗಿ ನಿನ್ನ ಅಣ್ಣ ಆಡಿದ್ದೇ ವೇದವಾಕ್ಯ, ನಿನ್ನ ಅಣ್ಣ ಮಾಡಿದ್ದೇ ಸರಿ ಎಂಬ ಹಾಗೆ ನಿರ್ಧರಿಸಿಕೊಂಡು ಬಂದವನು. ಆದ್ರೆ ಧರ್ಮ ಕಾರ್ಯದಲ್ಲಿ ಮುನ್ನಡೆಯುತ್ತಿದ್ದಾನೋ ಅಥವಾ ಧರ್ಮ ಕಾರ್ಯದಲ್ಲಿ ಸಾಗುತ್ತಿದ್ದಾನೋ ನಾವು ಧರ್ಮದಲ್ಲೇ ಇದ್ದೇವೆ, ಅದನ್ನು ತಿಳಿಯಬೇಕಿತ್ತು ನೀನು. ಆದ್ರೂ ಜಗದೇವ ಎಂಬ ಹಾಗೆ ನನ್ನನ್ನು ಕೊಂಡಾಡ್ತಾರೆ ಸಕಲರು. ಅಂತಹದ್ರಲ್ಲಿ ನಿನ್ನಣ್ಣನು ನನ್ನನ್ನು ವಿಧ ವಿಧವಾಗಿ ನಿಂದಿಸಿದಂತಹ ಸಂದರ್ಭದಲ್ಲಿ ಅವರನ್ನು ಪ್ರೋತ್ಸಾಹಿಸಿದ್ಯಾ? ಹೌದು, ನಾನು ಅನಿಸ್ತೇನೆ ಬಾ. ಹೌದು, ನನಗೆ ಮುಖಾಮುಖಿಯಾಗಿ ಮಾಡಿಸಿಕೊಂಡೆ. ಹಾಗಿದ್ರೆ ನೀನು ನನ್ನ ವಿರೋಧಿ ಅನ್ನೋದು ಸ್ಪಷ್ಟವಾಯಿತು. ಈ ಹಿಂದೆ ನೀನು ವಿರೋಧಿ ಎನ್ನುವ ಹಾಗೆ ನಾವೆಲ್ಲ ತಿಳಿದಂತ ವಿಚಾರ. ಆದ್ರೆ ಅದನ್ನು ವ್ಯಕ್ತಪಡಿಸುವುದಕ್ಕೆ ಅವಕಾಶ ಹೊರಗೆ ಬರಲಿಲ್ಲ. ಅವ ಭೀಷ್ಮಾಚಾರ್ಯ ಒಂದು ಭಾಷಣ ಬಿಡುವುದಕ್ಕಾಯ್ತು, ನೀನು ಪೀಠದಲ್ಲಿ ಕುಳಿತು ನಗುವುದಕ್ಕಾಯ್ತು. ಇದನ್ನು ನೋಡಿ ಪಾಂಡವರ ಸಂತೋಷವನ್ನು ವ್ಯಕ್ತಪಡಿಸುವುದಕ್ಕೆ ಕಾದು ಎನ್ನುವಂತ ಉದ್ದೇಶದಿಂದ ಬಂದೇ ಅಲ್ಲ. ನಿನ್ನ ನನ್ನ ಹಾಗೆ ಇಂದು ನಿನ್ನೆ ಇದ್ದಲ್ಲ, ವಿದರ್ಭೇಶನ ಬದಲಾದಂತ ರುಕ್ಮಿಣಿ ನನಗೆ ಮದುಮಗಳಾಗಿ ಬರಬೇಕಾಗಿತ್ತು. ಅವನನ್ನು ಅಪಹರಿಸಿದೆಯೋ, ನನಗೆ ವಂಚನೆ ಮಾಡಿದೆಯೋ, ಎಲ್ಲವೋ ಪಾಠಕ್ಕಿಯೇ. ಇಂದಿನ ದಿವಸ ಧುರಧೀರರಾಗತ್ತ ಶಿಶುಪಾಲ ಬಂದಿದ್ದೇನೆ. ಬಿಡಲಾರೆ ಬಿಡಲಾರೆ.
ಮಾಡಬೇಕಾದದ್ದು. ಮಣ್ಣಿನ ವಾಸನೆ ಪ್ರಾರಂಭ ಆಗಿದೆ ಈಗ. ಹೇಳು. ರುಕ್ಮಿಣಿ ನನ್ನವಳಾಗಬೇಕೆಂಬುದು ವಿಧಿಲಿಖಿತ. ಅಂತೆ ನನ್ನವಳಾಗಿದ್ದಾಳೆ. ಅದನ್ನೇ ಕೇಂದ್ರೀಕರಿಸಿ ಈ ಸಂದರ್ಭದಲ್ಲಿ ನೀನೇ ನುಡಿದೆ ನಾನು ವಿರೋಧಿ ಎಂಬ ಹಾಗೆ. ಸರಿ, ದೇವರನ್ನು ಕೊಂಡಾಡಿದ್ರೆ ದೇವರಾಗ್ತೇನೆ. ಒಂದು ವೇಳೆ ನೀನು ವಿರೋಧಿಯನ್ನು ಮುಂದೆ ಬಂದ್ರೆ ಅಸುರ ಒಂದೊಮ್ಮೆ ರಣರಂಗದಿಂದ ಪ್ರಾರಂಭವಾದ್ರು ಈಗ ಅಂತ್ಯದ ಹೊತ್ತಿಗೆ ಸುಖಾಂತ್ಯಗೊಂಡಿದೆ. ದುರುಳರ ವಧೆಯಾಗಿದೆ. ಸುರಪರ ಸಹಿತ ಎಲ್ಲರೂ ಹೂವಿನ ಸುರಿಮಳೆಯನ್ನು ಸುರಿಸುತ್ತಾ ಇದ್ದಾರೆ. ಹಾಗಾದ್ರೆ ಧರ್ಮರಾಯ ಅವಭೂತ ಸ್ನಾನವನ್ನು ಮುಗಿಸಿಕೊಂಡು ಬಾ. ಇನ್ನೇನು ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಸ್ಥಾನಮಾನ ಲಭಿಸುವಂತಹ ಸಮಯ ಸನ್ನಿಹಿತವಾಗಿದೆ ಎನ್ನುವಲ್ಲಿಗೆ ವಿರೋಚನ, ಭಕ್ತ ಮಾರ್ಕಂಡೇಯ ಹಾಗೂ ಅಗ್ರಪೂಜೆ ಎನ್ನುವಂತಹ ಪುಣ್ಯತಮವಾದಂತಹ ಕತೆ, ಕಥಾಂತರ್ಗತವಾದಂತಹ ತತ್ವ ಪ್ರಸಾದವು ಸರ್ವರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಮೇಳದ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ದೇವರು ಹಾಗೂ ಶ್ರೀ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಕತೆಗೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಬೇಡುತ್ತಾ ಇದ್ದೇನೆ. ಭಗವಾನ್ ಶುಭ
ದಸ್ತಿ ಕಟ್ಟೆ 10 ಸಮಸ್ತರು ಮಹಾರಾಷ್ಟ್ರ ಶಕ್ತಿ ಕಟ್ಟೆ 10 ಸದಸ್ಯರು ಭಲ 10 ಸದಸ್ಯರು ಶಾಬಾಷ್ ಆರ್ಥಿಕರು ಓದಿದರು ಶಾಲೆಗಾರರು ಕಾಂಚನ ದಕ್ಕಿತು ಬಿಡಾರ ಕಪ್ಪಣೆ